ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಡೊಂಬಿವಿಲಿ ಪಶ್ಚಿಮ ವಿಭಾಗದ ಸಾರ್ವಜನಿಕ ನವರಾತ್ರೋತ್ಸವ ಮಂಡಳಿಯ 55ನೇ ವಾರ್ಷಿಕ ನವರಾತ್ರಿ ಮಹೋತ್ಸವ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 8ರವರೆಗೆ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮ ಡೊಂಬಿವಿಲಿ ಪಶ್ಚಿಮದ ರೈಲ್ವೆ ನಿಲ್ದಾಣ ಸಮೀಪದ ಮಹಾತ್ಮ ಗಾಂಧಿ ರೋಡ್ ಸಮೀಪದ ರೇತಿ ಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು. ಭಕ್ತರಿಂದ ಅರ್ಪಿಸಲ್ಪಟ್ಟ ಸ್ವರ್ಣಪೀಠ, ರಜತ ಪೀಠಗಳಿಂದ ಅಲಂಕೃತಗೊಂಡು ಆರಾಧಿಸಲ್ಪಡುವ ಶ್ರೀ ಕ್ಷೇತ್ರದ ದುರ್ಗಾಮಾತೆಯ ಸನ್ನಿಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಸೆಪ್ಟೆಂಬರ್ 29ರಂದು ಬೆಳಗ್ಗೆ ಗಣಹೋಮ, ಉಗ್ರಾಣ ಪೂಜೆಯೊಂದಿಗೆ ಆರಂಭಗೊಂಡಿತು. ಶ್ರೀದೇವಿಗೆ ಕುಂಕುಮಾರ್ಚನೆ, ಕರ್ಪೂರಾರತಿ, ಹೂವಿನ ಪೂಜೆ, ಮಹಾಪೂಜೆ, ಸರ್ವ ಸೇವೆ, ರಂಗಪೂಜೆ ಇನ್ನಿತರ ಸೇವೆಗಳಲ್ಲದೆ ಭಜನಾ ಕಾರ್ಯಕ್ರಮ, ಭಕ್ತಿ ರಸಮಂಜರಿ, ಯಕ್ಷಗಾನ ಪ್ರದರ್ಶನ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಿತು. ಶ್ರೀ ಕ್ಷೇತ್ರದ ಧರ್ಮದರ್ಶಿ ಅಶೋಕ್ ಡಿ ಶೆಟ್ಟಿ, ಅಧ್ಯಕ್ಷ ಗೋಪಾಲ್ ಶೆಟ್ಟಿ, ಇತರ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಮಹಿಳಾ ವಿಭಾಗದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವಿಸರ್ಜನಾ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕ ಸಂಘ ಡೊಂಬಿವಿಲಿ, ಬಂಟರ ಸಂಘ ಡೊಂಬಿವಿಲಿ, ಪ್ರಾದೇಶಿಕ ಸಮಿತಿ, ಶ್ರೀ ರಾಧಾಕೃಷ್ಣ ಭಜನಾ ಮಂಡಳಿ, ಶ್ರೀ ಜಗದಂಬಾ ಮಂದಿರ, ಬಿಲ್ಲವರ ಅಸೋಸಿಯೇಷನ್ ಡೊಂಬಿವಿಲಿ ಸ್ಥಳೀಯ ಸಮಿತಿ, ಸಿರಿನಾಡ ವೆಲ್ಫೇರ್ ಅಸೋಸಿಯೇಷನ್, ಜಗಜ್ಯೋತಿ ಕಲಾವೃಂದ, ಕುಲಾಲ ಸಂಘ ಮುಂಬೈ ಡೊಂಬಿವಿಲಿ ಸ್ಥಳೀಯ ಸಮಿತಿ, ಮಗುವೀರ ವ್ಯವಸ್ಥಾಪಕ ಮಂಡಳಿಯ ಡೊಂಬಿವಿಲಿ ಸಮಿತಿ, ಡೊಂಬಿವಿಲಿ ಕರ್ನಾಟಕ ಸಂಘ ಮಹಿಳಾ ವಿಭಾಗ, ಸಿರಿನಾಡ ವೆಲ್ಫೇರ್ ಅಸೋಸಿಯೇಷನ್ ಮಹಿಳಾ ವಿಭಾಗ, ಸಾಯಿನಾಥ್ ಮಿತ್ರ ಮಂಡಳಿ, ರಜತ ಸಂಘ, ಪ್ರಾದೇಶಿಕ ಸಮಿತಿ ಸೇರಿದಂತೆ ಡೊಂಬಿವಿಲಿಯ ವಿವಿಧ ಜಾತಿಯ ಹಾಗೂ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಸ್ಥಳೀಯ ಉದ್ಯಮಿಗಳು, ವಿವಿಧ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಿದ್ದರು. ಪೂಜಾ ವೇದಿಕೆಯಿಂದ ಹಿಡಿದು ವಿಸರ್ಜನಾ ಸ್ಥಳದವರೆಗೆ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು.
ಕನ್ನಡ ಅರ್ಥ ಪ್ರಥಮವಾದ ಯಾನ್ ಬರೆತ ಬಂದರೆ ಸಂತೋಷ ಒಂದುಂಡು ಅವಿನ ಲೋಕಾರ್ಪಣವಲ್ಲದೆ 100 ರೂಪಾಯಿ ಐತ ಮುಖಪುಟ ಈತಂದಲ್ಲ ಎರಗಾನ ಒಂಜು ವೇಳೆ ಇಚ್ಚಿಗರೆ ಉಡ್ಲಿರಂದ ಅವಿನ ಇಂಚನೆ ಕೊರ್ದು ಅಕಲು ಐತ ಉಪಯೋಗ ಪಡೆಯಲು ಬಂದು ಪನೊಂದಿಲ್ಲ ಅಂಚನೆ ಪ್ರತಿ ತಿಂಗಳ ಪ್ರಥಮ ಶುಕ್ರವಾರದಾನಿ ನಮ್ಮ ಭಜನಾ ಮಂಡಳಿ ಭಜನಾ ಸೇವೆ ನಡಪಡು ಜನವರಿ ತಿಂಗಳ ಸುರ್ತ ಶನಿವಾರದಲ್ಲಿ ಶನಿ ಪೂಜೆ ನಡೆಪಡು ಸತ್ಯನಾರಾಯಣ ಪೂಜೆ ನಡೆದುಂಡು ಮಕರ ಸಂಕ್ರಾಂತಿ ವಿಶೇಷ ಪೂಜವಾದ ಸಂಕ್ರಾಂತಿ ಪೂಜೆ ನಡೆಪಡು ಆನಿ ಮಹಿಳೆಯರ ಕಾದ ಹಳದಿ ಕುಂಕು ಕಾರ್ಯಕ್ರಮ ದೀಪ ಶ್ರೀಕೃಷ್ಣ ಜನ್ಮಾಷ್ಟಮಿ ಭಜನಾ ಸೇವೆ ನಡೆಪಡು ಅಂಚನೆ ವರ್ಷವರ ವರಮಹಾಲಕ್ಷ್ಮಿ ಪೂಜೆ ನಡೆಪಡು ಶ್ರಾವಣ ಮಾಸಡು ದುರ್ಗ ನಮಸ್ಕಾರ ಪೂಜೆ ಗಣೇಶ ಚತುರ್ಥಿ ನಮ್ಮ ಊರದ ಪದ್ಧತಿ ದಯಪಣ್ಣಗ ಊರು ನಮ್ಮ ಕರ್ಮುಡೆ ಆ ಒಂಜಿ ಚೌತಿ ಪೂಜೆ ಮಲ್ಪನ ಪದ್ಧತಿ ಅವು ನಮ್ಮ ಜೋಕುಲಿಗೆ ತೆರಡು ಹಂಪಿನ ಉದ್ದೇಶಡು ಊರು ನಮ್ಮ ಇಲ್ಲಿ ಆ ರೀತಿ ಗಣೇಶ ಚತುರ್ಥಿ ಮಲ್ತೋಯ್ತಾನ ಅವೇ ರೀತಿ ಮೂಲು ಚೌತಿ ಪೂಜೆಯನ್ನು ಮಲ್ತೊಂದಿಲ್ಲ ದೀಪಾವಳಿದ ಮಹಾಲಕ್ಷ್ಮಿ ದೇವರನ್ನ ಆಚರಣೆ ಮಲ್ತೊಂದಿಲ್ಲ ಡೋಮುಲಿದ ಮಂಡಲಗಳು ಡೋಮುಲಿದ ವ್ಯಾಪಾರಸ್ಥರು ನಿತ್ಯಾನಂದ ಬಾಬೇರನ ಭಂಡಾರಕ್ಕೆ ಹೋಗ್ಬೋದು ಅವರು ಸೇವೆ ಮಲ್ಪನ ಒಂಜಿ ಪದ್ಧತಿ ಉಂಡು ಐಕ್ಲ ಸಾಧಾರಣ ಒಂದು ಇದೇ ಮಂಡಲದ ವರ್ಷ ಅವರ ಸಾಧ್ಯ ಉಂಡು 55 ವರ್ಷದಿಂದ ಅವಳ ನಡ್ತುಂಡು ಐಟ್ಲ ಪ್ರತಿ ವರ್ಷ ನಮ್ಮ ಭಜನಾ ಮಂಡಲದ ಸದಸ್ಯರ್ಬೋದು ಅವಳ ಭಜನಾ ಸೇವೆಯನ್ನು ಮಲ್ತೊಂದುಲ್ಲೇರು ತುಳಸಿ ಪೂಜದಾನಿ ತುಳಸಿ ವಿವಾಹ ಮಲ್ಪುವ ಅಂಚನೆ ಪ್ರತಿ ವರ್ಷದ ಮಂಡಲದ ಸದಸ್ಯರನ್ನು ಪತ್ತೊಂಬೋದು ಧಾರ್ಮಿಕ ಕ್ಷೇತ್ರದ ಸಂದರ್ಶನ ಮಲ್ಪುವ ಆತೆ 2014 ಮಂಡಲದ 5ನೇ ವರ್ಷದ ಸಂದರ್ಭ ಭಜನಾ ಮಂಡಳಿ ಸ್ಥಾಪನೆ ಆಯ್ನ ಯೋಜಿ ಆ ಭಜನಾ ಮಂಡಳಿಗೆ ಒಂಜಿ ಗಟ್ಟಿ ಆಯ್ನ ಉದ್ದೇಶ ಉಪ್ಪೊಡಮಿನ ವಿಚಾರಗಳು ಅಲ್ಲಿ ಗುಡೊಂಜಿ ಮಹಿಳಾ ಮಂಡಳಿನ ಸ್ಥಾಪನೆ ಮಲ್ತಾ ಅವೇನು ತಿರುಪತಿ ತಿರುಮಲ ದೇವಸ್ಥಾನದ ಟ್ರಸ್ಟ್ ಒಟ್ಟಿಗೂ ಅವೇನು ಮರ್ಚ್ ಮಲ್ತದ್ದು ಅಕಲ್ನ ಆ ಭಜನೆ ಮಾಡೋ ನಿರಂತರ ತಿರುಪತಿ ತಿಮ್ಮಪ್ಪನ ಪಂಪಿನ ಅಗಲ ಒಂಜಿ ಏನ ಧ್ಯೇಯವಾಕ್ಯ ಉಂಡ ಅವೇನು ಪತಂದು ಪೋಯಿನಂಥ ಉದ್ದೇಶವಾದ ಅಕಲ್ಟು ಎಂಕುಲು ಸಹಭಾಗಿ ಆಯ್ನಟ್ಟ ಹತ್ರ ತಿರುಪತಿ ತಿಮ್ಮಪ್ಪನ ಕ್ಷೇತ್ರ ಹೋದು ಎಂಕಲಿ ಭಜನೆ ಮಲ್ಪನ ಅವಕಾಶ ತೆಗೆದಿರ್ತಾರೆ ಆತೆ ಊರ್ದ 27 ದೇವಸ್ಥಾನಗಳು ಹೋದು ಎಂಕುಲು ಆ ಭಜನಾ ಸೇವೆ ಮಲ್ದ ಮಹಾರಾಷ್ಟ್ರದ ಪಂಡರಪುರ ಹೋದು 2 ಸರ್ತಿ ಭಜನಾ ಸೇವೆ ಮಲ್ಪನ ಆಹ್ವಾನ ಎಂಕಲೆ ಬೈದಿರ್ತಾರೆ ಅಂಚ ವಿವಿಧ ಕ್ಷೇತ್ರಗಳು ಹೋದು ಭಜನೆ ಮಲ್ದಿನ ಜನ ಭಜನಾ ತಂಡ ನಮ್ಮ ಎಂಕಲ ಪಶ್ಚಿಮ ಭಾಗ ನಾರ್ತ್ ಮಂಡಳಿ ಪಂಡರಿಕೆಲ್ಲ ಅಭಿಮಾನ ಹೊಂದುಂಡು ಅಂಚನೆ ಪ್ರತಿ ವರ್ಷದ ಮೂಲ ಬರ್ಪಿನ ಭಗವದ್ಭಕ್ತರು ಹೆಚ್ಚೆಚ್ಚು ಆಯ್ನ ಹತ್ರ ಭಾಳ ವಿಜೃಂಭಣೆ ಈ ಭಾಳ ವಿಜೃಂಭಣೆ ಈ ನವರಾತ್ರೋತ್ಸವ ಆಚರಣೆ ಒಂದುಂಡು ಪ್ರತಿ ವರ್ಷ ನವಮಿ ದಾನಿ ಯಕ್ಷಗಾನ ಬಯಲಾಟ ಇವೊಂದಿಲ್ಲ ಯಕ್ಷಗಾನ ಬಯಲಾಟಗಳ ಪ್ರತಿ ವರ್ಷ ಈ ಸತಿ ವಿಜಿತ ಸೆಟ್ರ್ ಮನ್ಪಿ ದ್ವಾರಕವಟದ ಮಾಲಕಿಯರು ಕೊಡ್ತಾರೆ ಶ್ರೀ ದೇವಿ ಮಹಾತ್ಮೆ ಮನ್ಪಿನ ಯಕ್ಷಗಾನ ನಡೆಯರೆ ಉಂಡು ಅವತ್ತಂದೆ ವಿಸರ್ಜನಾ ಮೆರವಣಿಗೆ ಆಗಮನ ಮೆರವಣಿಗೆ ಆ ರೀತಿ ವೈಭವ ಆಪುಡ ಐಟ್ಲ ಹೆಚ್ಚಿನ ವೈಭವಡು ವಿಸರ್ಜನಾ ಮೆರವಣಿಗೆ ಆಪುಡು ಆ ವಿಸರ್ಜನಾ ಮೆರವಣಿಗೆ ಹತ್ರ ಊರ್ದೇಂಕಲು ಕಲಾವಿದರಲ್ಲಿ ಇಪ್ಪಡು ಅವ ಮುನ್ಕೂರು ಅಭಿಮಾನಿ ಬಳಗದಗಳನ್ನ ಪಿಲಿ ವೇಷನ ಅಥವಾ ಬೆಜವಾಡಿ ಕರಾವಳಿ ಯೋಗರಂಗದಗಳನ್ನ ಆ ಡೋಲು ನೃತ್ಯನ ಇಂಚಿನ ಇನ್ನಿತರ ಹಲವು ಸಂಘ ಸಂಸ್ಥೆಗಳನ್ನ ಕಲಾವಿದರಲ್ಲಿ ಲೆಪ್ಪಡಾದು ಆ ಮೆರವಣಿಗೆ ಸಹಭಾಗಿ ಮಲ್ತದೆ ಊರ್ದ ಒಂಜಿ ಪರಂಪರೆ ಏನು ಊರ್ದ ಸಂಸ್ಕಾರ ಏನು ಮನ್ಪಿನ ತೋಜಾವನ ಪ್ರಯತ್ನ ಮಲ್ತೊಂದಿಲ್ಲ ಐಕಾದ್ರ ಭಗವದ್ಭಕ್ತರನಿಗಳು ಪನ್ಪಿಂದಾದ ಬಂದಾಗ ಹೊರನಿಗಳು ಬತ್ತದ ಡೊಮ್ಮಿಲ್ದ ಎಂಗಲ್ನ ಪಶ್ಚಿಮ ವಿಭಾಗ ಸಾರ್ವಜನಿಕ ಮಂಡಲದ ನವರಾತ್ರಿದ ಪೂಜೆನ ಹೊರ ತೂಲೆ ಆ ದೇವಿನ ಅನುಗ್ರಹ ಪ್ರಾಪ್ತಿಯಾದ ಪಣಂದು ಎನ್ನ ಪಾತ್ರ ಉಂಟಾವೆ.
ಅನ್ನಪೂರ್ಣೇಶ್ವರಿಯೇ ದೇವಿ ಆನಂದ ಸಾಗರಿಯೇ ಅನ್ನಪೂರ್ಣೇಶ್ವರಿಯೇ ದೇವಿ ಆನಂದ ಸಾಗರಿಯೇ ಹಿಮಗಿರಿ ತನಯೇ ಚಿನ್ಮಯೇ ಹಿಮಗಿರಿ ತನಯೇ ಚಿನ್ಮಯೇ ನಮಿಸುವೆ ದೇವಿ ಪ್ರಭಾವತಿಯೇ ನಮಿಸುವೆ ದೇವಿ ಪ್ರಭಾವತಿಯೇ ಅನ್ನಪೂರ್ಣೇಶ್ವರಿಯೇ ದೇವಿ ಆನಂದ ಸಾಗರಿಯೇ ನಿತ್ಯವೂ ನಿನ್ನಯ ನಾಮವ ಜಪಿಸಲು ಸರಿವುದು ಬಡತನ ಬಲುದು
ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ ನಿನ್ನ ಮಹಿಮೆಯ ನಿಂತು ನಾ ತುತಿಸಬಲ್ಲೆ ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ ನಿನ್ನ ಮಹಿಮೆಯ ನಿಂತು ನಾ ತುತಿಸಬಲ್ಲೆ ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ. ಲೋಕಮಾತೆ ಕೈವಲ್ಯದಾತೆ ಮೂಕದಾನವನೊರೆಸಿ ವ್ಯವಸ್ಥೆಡ್ ನಮ್ಮ ಪೂರ ಜೋಕುಲು ಒಟ್ಟಾದ ಬಲಸುನ ಬೊಕ್ಕ ಲೈನ್ ಬುಡ್ಪಿನ ಪ್ರತಿ ಒಂಜಿ ನಮ್ಮ ಅಲ್ಪ ಜಾಗ ಅಂತ ಅಡ್ಚನೆ ಅವರೇ ಬೋದು ಪೂರ ಕೋಆಪ್ರೇಟ್ ಮಲ್ತೊಂದು ಪೋಂದುಲ್ಲೇರು ಇಂಚನೆ ನನ್ನ ಮಿತ್ಲ ಮಾತೆರ್ನ ಸಹಕಾರ ನಮ್ಮ ಕಿಪ್ಪಡ್ ಬೊಕ್ಕ ಒಂದು ಯೂತ್ ವಿಂಗ್ ನನಾತ್ ಬುಲೆವಡ್ ಬೊಕ್ಕ ಒಂಜಿ ಪಂಡ ಅಶೋಕ್ ಮಾಮರ್ ಥ್ಯಾನ್ಸ್ ಆರ್ ಒಂಜಿ ಎಂಕಲೆ ಮಾತೆರನ್ನು ಒಟ್ಟು ಮಲ್ತದ ಒಂಜಿ ಟೀಮ್ ಮಲ್ಪುಲೆಕ ಒಂಜಿ ಇನಿಷಿಯೇಟಿವ್ಗೆ ತಂದು ಆರು ಏನ ಪ್ರಾಬ್ಲಮ್ ಬತ್ತಂಡಲ್ಲ ಎಂಕಲೆ ಕೋಆಪ್ರೇಟ್ ಮಲ್ತದ ಒಂಜಿ ಸಹಕಾರ ಕೊರೊಂದುಲ್ಲೇರು ಕೋಡೆ ನಮ್ಮ ಜೋಕುಲು ಒಟ್ಟಾದ ಒಂಜಿ ಭಜನೆ ಸೇವಾ ಮಲ್ದ ಐಕ್ಲ ಆರು ಪಂಡ ಅಪ್ರಿಸಿಯೇಷನ್ ಕೊಡ್ತೇನೆ ನಮ್ಮ ಒಂಜೇ ದಿನ ಪ್ರಿಪೇರ್ ಆತಿನ ಆತು ಒಂಜಿ ಪ್ರೊಫೆಷ್ನಲ್ ಆದ ಜಿ ಆಂಡಲ್ ಐಕೊಂಜಿ ಆರು ಎಂಕಲೆ ಪಂಡ ಎಕ್ಸೈಟ್ಮೆಂಟ್ ಜಾಸ್ತಿ ಅವರೇ ಒಂಜಿ ಕೋಆಪ್ರೇಟ್ ಮಲ್ತದ್ದು ನನ್ನ ಮಿತ್ ನಮ್ಮ ಜೋಕ್ಲೆಗ್ ಭಜನೆ ಒಂಜಿ ಕಲ್ಪುನ ಅವಕಾಶ ಮಲ್ತು ಕೊರ್ಪೆರನ್ ಪಂಡೇರು.
ಮಾತೆ ಮೂಕದಾನವನ ಒರೆಸಿದ ವಿಖ್ಯಾತೆ ಮಹಿತ ಗುಣವಂತೆ ಮಹಿಷಾಸುರನ ಕೊಂದೆ ಮಹಿತ ಗುಣವಂತೆ ಮಹಿಷಾಸುರನ ಕೊಂದೆ ಕೊಲ್ಲೂರಲಿ ನೀ ನಿಂತೆ ಮಾತೆ ಮಹಾಲಕ್ಷ್ಮಿ. ಹೆಜ್ಜೆ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ದನಿ ತೋರುವಳು ಹೆಜ್ಜೆ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ದನಿ ತೋರುವಳು ಮೂಜಗ ಮೋಹಿಪ ಮಾಧವನ ರಗಿಣಿ ಈ ಜಗಕ್ಕೆ ಬರುತಿಗಳು ಮೂಜಗ ಮೋಹಿಪ ಮಾಧವನ ರಗಿಣಿ ಈ ಜಗಕ್ಕೆ ಬರುತಿಗಳು ಈ ಜಗಕ್ಕೆ ಬರುತಿಗಳು ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ
ಅಷ್ಟಲಕ್ಷ್ಮಿಯ ರೂಪದಿ ಬರುವಳು ಇಷ್ಟರ ಕಾಣುವಳು. ಅಷ್ಟಲಕ್ಷ್ಮಿಯ ರೂಪದಿ ಬರುವಳು ಇಷ್ಟರ ಕಾಣುವಳು. ಅಷ್ಟಲಕ್ಷ್ಮಿಯ ರೂಪದಿ ಬರುವಳು ಇಷ್ಟರ ಕಾಣುವಳು. ಕಷ್ಟ ಪರಿಹರಿಸಿ ಮನದಿಷ್ಟವೆಲ್ಲ ತಟ್ಟನೆ ನೀಡುವಳು. ಕಷ್ಟ ಪರಿಹರಿಸಿ ಮನದಿಷ್ಟವೆಲ್ಲ ತಟ್ಟನೆ ನೀಡುವಳು. ತೆರೆಯಿರೋ ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರೋ. ಬಂದಳು ಬಾಗಿಲ ತೆರೆಯಿರೋ. ಬಂದಳು ಬಾಗಿಲ ತೆರೆಯಿರೋ.
ನಿಲಯೇ ಕರವ ಮುಗಿವೆ ತಾಯೇ ಕರವೀರ ನಿಲಯೇ ಕರವ ಮುಗಿವೆ ತಾಯೇ ಕರಪಿಡಿಯೆನ್ನ ಸದಯೇ ಕರವೀರ ನೀಲ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.